ಇವತ್ತು ಇಲ್ಲಿ ಬರ್ಲಿ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಬಹಳ ಸಮಯ ಆಗಿತ್ತು ಈ ತರ ತುಂಬಾ ನೀಟಾಗಿರುವಂತ ಒಂದು ಗದ್ದೆ ನೋಡಕ್ಕೆ ಬಹಳ ಟೈಮ್ ಆಗಿತ್ತು. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ತಾಯಿ ಸೈಡ್ ಅಜ್ಜಿ ಮನೆ ಹೋದ್ರು ಅಥವಾ ತಂದೆ ಸೈಡ್ ಅಜ್ಜಿ ಮನೆ ಹೋದ್ರು ಈ ತರ ಎಲ್ಲಿ ನೋಡಿದ್ರು ದೂರ ದೂರಕ್ಕೂ ಒಂದು ಗದ್ದೆ ಕಾಣ್ತಾ ಇತ್ತು. ಆ ಗದ್ದೆಯಲ್ಲಿ ಕೃಷಿ ಆಗ್ತಾ ಇತ್ತು. ಆವಾಗ ಕಳೆದ ಒಂದು 10-15 ವರ್ಷದಲ್ಲಿ ನಾನು ಈ ಕೃಷಿ ಆಗೋದು ಜಾಸ್ತಿ ನೋಡಿಲ್ಲ. ನನ್ನ ತಂದೆ ಇವತ್ತಿಗೂ ಕೃಷಿ ಮಾಡ್ತಾ ಇದ್ದಾರೆ, ಬಟ್ ಏನಂತಂದ್ರೆ ಹವ್ಯಾಸವಾಗಿ ಮಾಡ್ತಾ ಇದ್ದಾರೆ. ನಾನು ಚಿಕ್ಕವನಿರ್ಬೇಕಾದ್ರೆ 3ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನನಗೆ ಬೆಳಿಗ್ಗೆ 5 ಗಂಟೆಗೆ ಎಬ್ಸಿ ನನ್ನನ್ನು ಕರ್ಕೊಂಡು ಹೋಗೋರು ಅಜ್ಜಿ ಮನೆಗೆ. ಅವ್ರಿಗೆ ಕೃಷಿ ಮಾಡುವಂತ ಒಂದು ಹವ್ಯಾಸ ಅವರಿಗೆ. ಆವಾಗ ನಾನು 3ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅವಾಗ ಟ್ರ್ಯಾಕ್ಟರ್ ಅಲ್ಲಿ ನಾನು ಫಸ್ಟ್ ಡ್ರೈವಿಂಗ್ ಕಲ್ತಿರೋದು. ಈ ಗದ್ದೆಯಲ್ಲಿ ಡ್ರೈವಿಂಗ್ ಮಾಡ್ತಾ 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 ನಾನು ಡ್ರೈವಿಂಗ್ ಕಲ್ತಿರೋದು ಆ ಟ್ರ್ಯಾಕ್ಟರ್ ಅಲ್ಲಿ. ಸಂಜೆ ಕೃಷಿ ಎಲ್ಲ ಮುಗ್ದು 9-9:30 ವಾಪಸ್ ಮನೆಗೆ ಬರ್ಬೇಕಾದ್ರೆ ಅವ್ರ ಕಾರಲ್ಲಿ ಬರೋದು, ನಾನು ಟ್ರ್ಯಾಕ್ಟರ್ ಅಲ್ಲಿ ಡ್ರೈವರ್ ಜೊತೆಗೆ ಟ್ರ್ಯಾಕ್ಟರ್ ಬರ್ತಾ ಇದ್ದೆ ಮನೆಗೆ. ಸೊ ಇದನ್ನೆಲ್ಲ ನೋಡಿದಾಗ ಅದೆಲ್ಲ ನೆನಪಾಗ್ತಾ ಇದೆ. ಕಳೆದ 10-15 ವರ್ಷದಲ್ಲಿ ಮೋಸ್ಟ್ಲಿ ಒಂದು ಸಮಯದಲ್ಲಿ ಉಡುಪಿ ಮಂಗಳೂರು ಅಂತಂದ್ರೆ ಕರಾವಳಿ ಪೂರ್ತಿ ನಮ್ಮ ಮುಖ್ಯ ಉದ್ಯಮನೇ ಮೋಸ್ಟ್ಲಿ ಕೃಷಿ ಆಗಿತ್ತು. ಇವಾಗ ಎಲ್ಲರೂ ಬೇರೆ ಬೇರೆ ಫೀಲ್ಡ್ಗೆ ಹೋಗಿದ್ದಾರೆ. ಕೃಷಿ ಬಹಳ ಕಡಿಮೆ ಬಿಟ್ಟಿದೆ ಇವಾಗ. ಬಟ್ ಈ ಒಂದು ಖುಷಿ ಏನಂತಂದ್ರೆ ಇವಾಗ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಇದಾರಲ್ವಾ, ಇವರೆಲ್ಲ ವಾಪಸ್ ಊರಿಗೆ ಬರಬೇಕು, ಕೃಷಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಲ್ರೆಡಿ ನನ್ನ ಸುಮಾರು ಫ್ರೆಂಡ್ಸ್ ಅಟ್ಲೀಸ್ಟ್ ಈ ಹಾಸನ, ಚಿಕ್ಕಮಗಳೂರು ಈ ಸೈಡ್ ಅವರೆಲ್ಲ ಆಲ್ರೆಡಿ ಅವರದ್ದು ಕಾಫಿ ಎಸ್ಟೇಟ್ ಇವರೆಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ. ಉಡುಪಿ ಮಂಗಳೂರವರಿಗೆ ಇಂಥದ್ದೊಂದು ದಾರಿ ಬೇಕಿತ್ತು ಆಕ್ಚುಲಿ. ಯಾಕಂತಂದ್ರೆ ನಿಮ್ಗೆ ಕಾಫಿ ಎಸ್ಟೇಟ್ಗೆ ಹೋಗಿ ಅದು ಒಂಥರ ಅದು, ಬಟ್ ಈ ತರ ಬಂದು ಕೃಷಿ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಇದಕ್ಕೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕು. ಇದಕ್ಕೆ ಆ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನಾವು ಕಣ್ಣಾರೆ ಯಾರೋ ಮಾಡ್ತಿರೋದು ನೋಡ್ಬೇಕಾಗುತ್ತೆ. ಸೊ ರಘುಪತಿ ಭಟ್ರು ಇದು ಏನು ಇನಿಷಿಯೇಟಿವ್ ಮಾಡ್ಕೊಂಡಿದ್ದಾರೆ, ಇದು ತುಂಬಾ ಒಳ್ಳೆ ಹಾದಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೋತೀನಿ. ಇದಕ್ಕೆ ನನ್ನ ಸೈಡ್ ಏನಾಗುತ್ತೆ, ಡೆಫಿನೆಟ್ಲಿ ನನ್ನ ಫೋಟೋ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನನಗೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಭಾಗ ತುಂಬಾ ಆಸಕ್ತಿ ಇದೆ. ಥ್ಯಾಂಕ್ ಯು ಸೋ ಮಚ್. Thank you.